ಹಲವು ದಿನಗಳ ಬಿಸಿಲಿನ ಹೊಡೆತದಿಂದ ತತ್ತರಿಸಿದ ಜನರಿಗೆ ನಿನ್ನೆ ಸುರಿದಂತಹ ಮಳೆ ಕೊಂಚ ರಿಲ್ಯಾಕ್ಸ್ ನೀಡಿದೆ. ಆದರೆ ಶಾಲೆಯಿಂದ ಮನೆಗೆ ತೆರಳುವ ಮಕ್ಕಳು ಮಾತ್ರ ಮೊದಲ ಮಳೆಯಲ್ಲೇ ತೊಂದರೆಗೆ ಸಿಲುಕಿಕೊಂಡಿದ್ದಾರೆ. ಕಡಬ ತಾಲೂಕಿನಲ್ಲಿ ನಿನ್ನೆ ಸಾಧಾರಣ ಧಾರಾಕಾರವಾಗಿ ಮಳೆಯಾಗಿತ್ತು. ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಚರಂಡಿಯಲ್ಲಿ ಹರಿಯುವಂತಹ ನೀರು ರಸ್ತೆಯಲ್ಲಿ ಹರಿದಿದ್ರೆ ಕೆಲವೆಡೆ ರಸ್ತೆಯಲ್ಲೇ ನೀರು ನಿಂತು ಪಾದಚಾರಿಗಳಿಗೆ ನಡೆದಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಡಬದ ಕೋಡಿಂಬಾಳದ ಕಲ್ಲಂತಡ್ಕ ಸೇತುವೆಯಲ್ಲೂ ಕೂಡ ಇದೇ ಪರಿಸ್ಥಿತಿಯಿಂದ ಶಾಲೆ ಬಿಟ್ಟು ಮನೆಗೆ ಹೊರಟ ಮಕ್ಕಳು ಪರದಾಡಿದ್ದಾರೆ. ಬೇಸಿಗೆ ಇನ್ನೂ ದೂರ ಇರುವ ಕಾರಣ ನೀರು ಸರಾಗವಾಗಿ ಹರಿದು ಹೋಗಲು ಯಾವುದೇ ವ್ಯವಸ್ಥೆ ಮಾಡದ ಕಾರಣ ಈ ಸಮಸ್ಯೆ ಎದುರಾಗಿದೆ. ಸ್ಥಳೀಯರು ಸೇತುವೆಯ ಇಕ್ಕೆಲೆಗಳಲ್ಲಿ ನೀರು ಹರಿಯಲು ಅನುವು ಮಾಡಿಕೊಟ್ಟ ಬಳಿಕ ನೀರು ಕಡಿಮೆಯಾಗಿ ಮಕ್ಕಳು ಸೇತುವೆ ದಾಟಿದ್ದಾರೆ. हाँ